ಅದರ ಬಗ್ಗೆ ನಿರ್ಧಾರ ಆಗಲಿಲ್ಲ. ಅದು ಕಾರ್ಯಕರ್ತರ ಎಡೆಯಲ್ಲಿ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಅದರ ತೀರ್ಮಾನ ಬೇಗನೆ ಆಗಬಹುದು. ಪಕ್ಷೇತರ ನಿಲ್ಲುವುದಾದರೆ ಪಕ್ಷೇತರರಾಗಿ ನಿಲ್ತಾರೆ. ಅವರಿಗೆ ಭಾರಿ ಜನ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಈಗ ಹಲವು ಅಭಿಮಾನಿಗಳು, ಹಲವು ಕಾರ್ಯಕರ್ತರು ಅವರನ್ನು ಒತ್ತಾಯ ಮಾಡ್ತಾ ಇದ್ದಾರೆ ನಿಲ್ಬೇಕಂತ. ಯಾಕೆಂತ ಹೇಳಿದ್ರೆ ಈಗಾಗಲೇ ಅನ್ಯಾಯವಾಗಿದೆ, ಸಾಕಷ್ಟು ನೊಂದಿದ್ದೇವೆ. ಸಾಕಷ್ಟು ನಮ್ಮ ಉಳ್ಳಾಲದ ಜನತೆ ಹಾಗೂ ಪರಿಸರ ಜನತೆ ನೊಂದಿದ್ದಾರೆ. ಆದ್ದರಿಂದ ಒಂದು ಒಳ್ಳೆಯ ಚುಕ್ಕಾಣಿ ನಮ್ಮ ನಮ್ಮ ಸಮುದಾಯಕ್ಕೆ, ನಮ್ಮ ನಾಡಿಗೆ, ಸಮಾಜಕ್ಕೆ, ಕೋಮ ಸೌಹಾರ್ದತೆಗೆ, ಊರಿನ ಒಳಿತಿಗೆ, ಸುಂದರ ಭವ್ಯ ಉಳ್ಳಾಳಕ್ಕೆ ಒಳಿತಾಗುವಂತೆ ಒಳ್ಳೆಯ ಚುಕ್ಕಾಣಿ ಬೇಕು ಅಂತ ಕಾರ್ಯಕರ್ತರ ಅಭಿಪ್ರಾಯವಿದೆ. ಕೆಲವೊಮ್ಮೆ ಅವರು ದೊಡ್ಡ ಮನಸ್ಸು ಮಾಡಿ ನಿಲ್ಲಲೂಬಹುದು. ಅಭಿಪ್ರಾಯ ಎರಡೂ ಇದೆ. ಇನ್ಶಾಅಲ್ಲಾ ಅದರ ಬಗ್ಗೆ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತೆಗೆಯಲಾಗುವುದು. ಅದೇ ಹೇಳಿದ್ದು, ಇದರ ವಿಷಯದಲ್ಲಿ ತಜ್ಞರ, ನಮ್ಮ ಹಿರಿಯರ, ವಿದ್ವಾಂಸರ ಅಭಿಪ್ರಾಯ ತೆಗೆದು ಕಾರ್ಯಕರ್ತರನ್ನು ಸಮಾಲೋಚಿಸಿ ಕೊನೆಗಳಿಗೆ ಸೂಕ್ತ ತೀರ್ಮಾನ ನಾವು ಖಂಡಿತವಾಗಿ ತೆಗಿತೇವೆ.